ಉಡುಪಿಯ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸೂಕ್ತ ನಿರ್ವಹಣೆಯ ಕೊರತೆಯ ದೂರಿನ ಹಿನ್ನೆಲೆಯಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ರೋಗಿಯ ಸಂಬಂಧಿಕರೊಬ್ಬರು ಅಧಿಕಾರಿಗಳ ಸಮ್ಮುಖದಲ್ಲೇ ಶಾಸಕರ ಗಮನ ಸೆಳೆದರು. ಇಲ್ಲಿ ಇಲಿ, ಜಿರಳೆ, ಸೊಳ್ಳೆಕಾಟ ಜೋರಾಗಿದ್ದು ಇದರಿಂದ ರೋಗದ ಭೀತಿ ಕಾಡುತ್ತಿದೆ. ಈ ಬಗ್ಗೆ ಗಮನ ಹರಿಸಬೇಕು ಎಂದು ಶಾಸಕರಲ್ಲಿ ಮನವಿ ಮಾಡಿದರು. ಬಳಿಕ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಶಾಸಕ ಯಶ್ಪಾಲ್ ಸುವರ್ಣ, ತಾಯಿ ಮತ್ತು ಮಕ್ಕಳಿಗೆ ಆರೋಗ್ಯಕರ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಪರಿಣತ ಇಂಜಿನಿಯರ್ ಕರೆಸಿ ಕಟ್ಟಡದ ವಿನ್ಯಾಸ ಬದಲಾವಣೆಗೆ ನೀಲನಕ್ಷೆ ಸಿದ್ಧಪಡಿಸಲಾಗುವುದು. ಆಸ್ಪತ್ರೆಯ ಅಗತ್ಯವಾಗಿರುವ ಸಲಕರಣೆ, ಸಿಬ್ಬಂದಿ ಸಹಿತ ಆಸ್ಪತ್ರೆಯ ಆಮೂಲಾಗ್ರ ಬದಲಾವಣೆಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತೇನೆ ಎಂದರು. ಈ ಆಸ್ಪತ್ರೆಯ ಸಮಸ್ಯೆಯಿಂದಾಗಿ ಉಡುಪಿ ಆಸುಪಾಸಿನ ಬಡ ಜನರಿಗೆ ಆರೋಗ್ಯ ಸೇವೆ ಪಡೆಯಲು ಅನಾನುಕೂಲವಾಗುತ್ತಿದೆ. ರೋಗಿಗಳಿಗೆ ನುರಿತ ಸೇವೆ ಸಿಗುತ್ತಿಲ್ಲ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಆಸ್ಪತ್ರೆ ನಿರ್ಮಿಸಿದ ಪರಿಣಾಮ ಸರ್ಕಾರಕ್ಕೆ ನಿರ್ವಹಣೆ ಮಾಡುವುದು ಕಷ್ಟವಾಗಿದೆ. ಇಲಿ, ಜಿರಳೆ, ಸೊಳ್ಳೆಕಾಟದ ಬಗ್ಗೆ ಸಾರ್ವಜನಿಕರು ಗಮನಕ್ಕೆ ತಂದಿದ್ದು ಆಸ್ಪತ್ರೆಯಲ್ಲಿ ಆರೋಗ್ಯಕರ ವಾತಾವರಣ ನಿರ್ಮಿಸುವಂತೆ ಸೂಚಿಸಿದ್ದೇನೆ ಎಂದರು. 2016ರಲ್ಲಿ BR ಶೆಟ್ಟಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ದು. ನಂತರ ನಡೆಸಲಿಕ್ಕಾಗದೆ 22ರಲ್ಲಿ ಸರ್ಕಾರಕ್ಕೆ ಹಸ್ತಾಂತರಿಸಿದ್ರು. ಆದರೆ ಇವತ್ತು ಜಿಲ್ಲಾ ಕೇಂದ್ರ ಆಗಿ ನಮ್ಮ ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಇದು ಇವತ್ತು ತಾಲೂಕು ಆಸ್ಪತ್ರೆ ರೀತಿಯಲ್ಲಿ ವ್ಯವಸ್ಥೆಗಳುಂಟು. ಅದನ್ನು ಅಪ್ಗ್ರೇಡ್ ಆಗದ ಒಂದು ಪರಿಸ್ಥಿತಿ ಉಂಟು. ಈಗಾಗಲೇ ಭಾಳಷ್ಟು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಜಿಲ್ಲಾ ಆಸ್ಪತ್ರೆಗೆ ಯಾವ ರೀತಿ ಅದಕ್ಕೆಲ್ಲ ಅನುದಾನಗಳನ್ನು ಬಿಡುಗಡೆ ಮಾಡಬೇಕು, ವ್ಯವಸ್ಥೆಗಳನ್ನು ಕಲ್ಪಿಸಬೇಕೆಂಬ ಒಂದು ವಿನಂತಿಯನ್ನು ಮಾಡಿದ್ದೇವೆ. ಇದು ಎಲ್ಲ ಫಾರಿನ್ ಎಕ್ವಿಪ್ಮೆಂಟ್ ಆದ್ದರಿಂದ ಒಂದು ಟ್ರಾನ್ಸ್ಫಾರ್ಮರ್, ಇದು ನೋವೇರ್ ಇನ್ ಕರ್ನಾಟಕ. ಇದನ್ನು ರಿಪೇರಿ ಮಾಡಬೇಕಂದ್ರೆ ಕೇರಳದಿಂದ ಬರಬೇಕಾಗತ್ತೆ. ಅವರು ಟೆಕ್ನಿಷಿಯನ್ ಕರಿಬೇಕಂದ್ರೂ 1 ಲಕ್ಷದವರೆಗೆ. ಈಗ ಚಿಲ್ಲರ್ 2 ರನ್ ಆಗ್ತಾಯಿತ್ತು, ಅದನ್ನು 1 ಚಿಲ್ಲರಿಗೆ ತಂದು ನಿಲ್ಲಿಸಿದ್ದೀನಿ. ಯಾಕಂದರೆ ಚಿಲ್ಲರ್ ರಿಪೇರ್ ಕಾಸ್ಟಿಗೆ ಲ್ಯಾಕ್ಸ್ ಟುಗೆದರ್ ಮನಿ ಆಗ್ತಾಯಿದೆ. ಹಾಗಾಗಿ ಎ ಸಿಯಲ್ಲಿಯೂ ಅಷ್ಟೇ ನಮಗೆ ಸಿಕ್ಕಾಪಟ್ಟೆ ಸೆಂಟ್ರಲೈಸ್ಡ್ ಇದು ಆ ಹಾಸ್ಪಿಟ್ಲ್ ಆದ್ದರಿಂದ ಎಲೆಕ್ಟ್ರಿಸಿಟಿ ಬಿಲ್ ಭಾಳ ಬರ್ತಾ ಇದೆ. ಒಂದೊಂದು ಎ ಸಿಗೆ 5,000 ಸಾವಿರ ರೂಪಾಯಿ ಮೇಂಟೆನೆನ್ಸ್. 2 ಎ ಸಿಯನ್ನು ಸಾರ್ವಜನಿಕರಿಗೆ ಇದಕ್ಕಾಗದೆ ಈಗಲೂ ರನ್ನಿಂಗ್ ಇಟ್ಟಿದ್ದೀನಿ. ಈಗ ಆಲ್ರೆಡಿ 66 ಲಕ್ಷದ ಆ್ಯನ್ಯುವಲ್ ಮೇಂಟೆನೆನ್ಸ್ ಇರ್ಬೋದು, ರಿಪೇರಿಗಿರ್ಬೋದು. ಹಾಗೆ ಮಾನ್ಯ ಆಯುಕ್ತರು ಈಗ ರಿಪೇರಿಗೆ ಇಂಜಿನಿಯರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಇಂದು 1 ವಾರದಲ್ಲಿ ಆ ರಿಪೇರಿನೂ ಕಾರ್ಯ ಕೈಗೊಳ್ತೀನಿ ಅಂತ KHSTRP ಇಂಜಿನಿಯರ್ಸು ನನಗೆ ಭರವಸೆ ನೀಡಿದ್ದಾರೆ.